ಯಾರು ಕಮಿಷನ್ ಕೊಟ್ಟರೋ ಬಿಟ್ಟರೋ ನಮ್ಮ ಸರ್ಕಾರದಿದ್ದಾಗ ಯಾವ ಕಮಿಷನ್ ಇಲ್ಲ. ಏನಾದ್ರು ಕಮಿಷನ್ ಇತ್ತು ಅಂದರೆ ಇವತ್ತು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಬೇಕು. ನಮ್ಮ ಅವಧಿಯಲ್ಲಿ ಯಾವುದೇ ಕಮಿಷನ್ ಇರಲಿಲ್ಲ. ಹಾಗೆ ಇದ್ದಿದ್ದು ಹೌದಾದ್ರೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆ ಮಾಡಿಸಲಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ತುಮಕೂರಿನಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿದವರು, ಕಮಿಷನ್ ಇದ್ದಿದ್ದು ಹೌದಾದ್ರೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆ ಮಾಡಿಸಲಿ. ನ್ಯಾಯಾಂಗ ತನಿಖೆ ಆದ್ರೆ ಎಲ್ಲಾ ಸತ್ಯಗಳು ಆಚೆ ಬರುತ್ತೆ ಎಂದರು. ಎಂತೆಂತ ಸುಸೈಡ್ ಕೇಸ್ಗಳಿಗೆ ನಿಮ್ಮ ಹತ್ರ ಸರ್ಕಾರ ಇದೆ ಅಂತ ಹೇಳಿ ಬಿ ರಿಪೋರ್ಟ್ ಹಾಕ್ತೀರಾ, ಎಲ್ಲವನ್ನೂ ಮುಚ್ಚಾಕ್ತೀರಾ ಎಂದ ಅವರು, ಮೈತ್ರಿ ಸರ್ಕಾರದಲ್ಲೂ ಕಮಿಷನ್ ದಂಧೆ ಇತ್ತು ಅನ್ನೋ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ಇದು ಅವರನ್ನೇ ಕೇಳಿ. ಕುಮಾರಸ್ವಾಮಿ ಒಪ್ಪಿಕೊಂಡ್ರು ಅಂತ ನಮಗೂ ಅವರಿಗೂ ಸಂಬಂಧ ಇಲ್ಲ ಎಂದರು. ಎಚ್.ಕೆ. ಮುನಿಯಪ್ಪ ಸುಧಾಕರ್ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದವರು, ಅವರ ಜಿಲ್ಲೆ ವಿಚಾರದಲ್ಲಿ ಏನೋ ಭೇಟಿಯಾಗಿದ್ದಾರೆ. ಮುನಿಯಪ್ಪ ಅವರು ನಮ್ಮ ಪಾರ್ಟಿಯ ದೊಡ್ಡ ಲೀಡರ್, ವರ್ಕಿಂಗ್ ಕಮಿಟಿ ಮೆಂಬರ್, ಅವರಿಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಅವರ ಜಿಲ್ಲೆ ಮತ್ತು ಸಮಾಜದ ವಿಚಾರವಾಗಿ ಅವರನ್ನ ಭೇಟಿಯಾಗಿರಬಹುದು. ಅಷ್ಟು ಬಿಟ್ಟರೆ ಬೇರೆ ಏನೂ ವಿಚಾರ ಇಲ್ಲ ಎಂದು ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. ವರದಿ ರಾಜೇಶ್ ರಂಗನಾಥ್. ಯಾರು ಕಮಿಷನ್ ಕೊಟ್ಟರೋ ಬಿಟ್ಟರೋ ನಮ್ಮ ಸರ್ಕಾರದಿದ್ದಾಗ ಯಾವ ಕಮಿಷನ್ ಇಲ್ಲ. ಏನಾದ್ರು ಕಮಿಷನ್ ಇತ್ತು ಅಂದರೆ ಇವತ್ತು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಬೇಕು. ಅವ್ರು ಮಾಡಿರಲಿ, ನಾವು ಮಾಡಿರಲಿ, ಇನ್ನೊಂದು ಸರ್ಕಾರ ಮಾಡಿರಲಿ, ಯಾರು ಏನು ಬೇಕಾದ್ರೂ ಮಾಡಲಿ, ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ ಎಲ್ಲ ಸತ್ಯತೆಗಳು ಈಚೆ ಬರ್ತದೆ. ಯಾರ ಹತ್ರ ಏನೇನು ದಾಖಲೆ ಇದೆ ಎಲ್ಲ ತಂದು ಬಿಚ್ಚಿಡ್ತಾರೆ. ಅದು ಬಿಟ್ಬಿಟ್ಟು ನೀವು ಕೋರ್ಟ್ಗೆ ಹೋಗಿ ಅದು ಕೋರ್ಟ್ಗೆ ಅಂತ ಅಂದ್ಬಿಟ್ಟು ಯಾರು ಕೇಳ್ತಾರೆ? ಕೋರ್ಟ್ಗೆ ಹೋಗಿ ಈಗ ಎಂತೆಂಥ ಕೇಸು ಕಣ್ಣೆದುರುಗಡೆ ನಡೆದೋದಂಥ ಸೂಯಿಸೈಡ್ ಕೇಸ್ಗಳು, ರೇಪ್ ಕೇಸ್ಗಳಿಗೆಲ್ಲ ಬಿ ರಿಪೋರ್ಟ್ ಎಲ್ಲ ಬರ್ಸ್ಬಿಟ್ಟು ನಿಮ್ಮ ಹತ್ರ ಸರ್ಕಾರ ಇದೆ ಅಂತ ಎಲ್ಲ ನಿಮ್ಮನ್ನೆಲ್ಲ ಮುಚ್ಚಾಕೊಂಡಿದ್ದೀರಿ. ಎಂತಕ್ಕೆ ಸತ್ತ ಅವರು ಪಾಪ ಬೆಳಗಾಮನ ಕಾರ್ಯಕರ್ತ ಸರ್, ಆಮೇಲೆ ಕುಮಾರಸ್ವಾಮಿ ನನ್ನ ಸರ್ಕಾರದಲ್ಲೂ ಇತ್ತು ಅಂತಾನೆ ಹೇಳ್ಬಿಟ್ಟವ್ರೆ. ಅದು ನನಗೆ ಗೊತ್ತಿಲ್ಲ. ಅವ್ರು ಕೇಳ್ಕೊಳ್ಳಿ. ಅದು ನನಗೆ ಗೊತ್ತಿಲ್ಲ. ಅವ್ರು ಒಪ್ಕೊಳ್ಳೋದಕ್ಕೂ ಅದಕ್ಕೆ ನಾವು ಅವ್ರು ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮಲ್ಲಿ ಯಾರು ಏನೋ ಅವ್ರ ಜಿಲ್ಲೆ ವಿಚಾರ ಏನೋ ಭೇಟಿ ಮಾಡಬೇಕು. ಅವರು ಸೀನಿಯರ್ ಪಕ್ಷದ ನಾಯಕರು. ಇವತ್ತು ಈಗ ಬೆಳಗ್ಗೆ ತಾನೇ ನಾನು ಜಿ.ಟಿ. ದೇವೇಗೌಡರು, ವಿಶ್ವನಾಥ್, ಕುಮಾರಸ್ವಾಮಿ ಒಂದು ಸ್ಟೇಜ್ ಮೇಲೆ ಕೂತಿದ್ದಪ್ಪ. ಹಂಗಂತ ನಾವು ಒಂದು ಪಾರ್ಟಿ ಕೊಟ್ಟದ್ವಾ? ಯಾವ ಮಾತು ಇಲ್ಲ, ಯಾವ ಕಥೆನೇ ಇಲ್ಲ. ಅವ್ರ ಪಾರ್ಟಿ ಅವ್ರದ್ದು, ನಮ್ಮ ಪಾರ್ಟಿ ನಮ್ಮದು. ಅವೆಲ್ಲ ಏನಿಲ್ಲ. ನಾವೊಂದು ಕೆಂಪೇಗೌಡ ಜಯಂತಿ ಎಲ್ಲರೂ ಸೇರಿ ಒಟ್ಟು ಕೆಲಸ ಮಾಡಬೇಕು. ಒಂದು ಕೆಂಪೇಗೌಡ ಆಚರಣೆ ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮ ಎಲ್ಲ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಮುನಿಯಪ್ಪನವರು ಅಷ್ಟೇ ಭಾಳ ಸೀನಿಯರ್ ಲೀಡ್ರು, ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರು. ಅವ್ರಿಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅವರು ಕೆಲವು ಜಿಲ್ಲೆಗಳ ವಿಚಾರದಲ್ಲಿ, ಅವರು ಯಾವುದೋ ಒಂದು ಸಮಾಜದ ವಿಚಾರದಲ್ಲಿ ಭೇಟಿ ಮಾಡಿರ್ಬೋದು. ನಾನು ಟಿವಿಲಿ ನಾನು ನೋಡಿದೆ. ಸೊ ಅವರವೆಲ್ಲ ಆಹ್ವಾನವನ್ನು ಕೊಡಕ್ಕೆ ಹೋಗಲ್ಲ, ಸೇರಕ್ಕೆ ಹೋಗಲ್ಲ.